ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ನಗರದ ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ಮಾಜಿ ಶಾಸಕ ಕೆ ಷಡಕ್ಷರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮೊಟ್ಟೆ ಎಸೆದವ ಕಾಂಗ್ರೆಸ್ ಕಾರ್ಯಕರ್ತೆ ಎಂದು ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ. ಬಿಜೆಪಿಯವರಂತೆ ಸುಳ್ಳು ಹೇಳುವ ಜಾಯಮಾನದವರು ನಾವಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಭದ್ರತೆ ಕೊಡಬೇಕೆಂಬುದನ್ನು ಗೃಹ ಸಚಿವ ಅರ್ಧಂಬರ್ಧ ಜ್ಞಾನೇಂದ್ರ ಮೊದಲು ತಿಳಿದುಕೊಳ್ಳಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂತರಾಜು, ನಗರಸಭಾ ಅಧ್ಯಕ್ಷ ವಿ ಯೋಗೀಶ್ ಮೇಘಶ್ರೀ, ಲೋಕನಾಥ್ ಸಿಂಗ್, ಸುನಿಲ್ ಮೇಗಲಮನೆ, ಹಿರಿಯ ಕಾಂಗ್ರೆಸ್ ಮುಖಂಡ ಅನ್ನಯ್ಯ ಸೇರಿ ಹಲವು ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಆನಂದ್ ತಿಪಟೂರು. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನು ಒಬ್ಬ ಮುಖ್ಯಮಂತ್ರಿಗೆ ಅಥವಾ ಒಬ್ಬ ಪ್ರಧಾನಮಂತ್ರಿಗೆ ಏನ್ ಸ್ಥಾನಮಾನ ಇರ್ತದೋ ಆ ಸ್ಥಾನಮಾನ ವಿರೋಧ ಪಕ್ಷದ ನಾಯಕರಿಗೂ ಇರ್ತದೆ. ಬರೀ ಸ್ಥಾನಮಾನ ಅಲ್ಲ, ಅವ್ರಿಗೇನು ಜವಾಬ್ದಾರಿ ಇರ್ತದೋ ಇವ್ರಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ. ಇವತ್ತೇನು ಮಳೆ ಹಾನಿಯಿಂದ ಅನಾಹುತ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಮೊಟ್ಟೆಯಲ್ಲಿ ಹೊಡಿತಕ್ಕಂಥ ಕೃತ್ಯವನ್ನು ಬಿಜೆಪಿಯವರು ಎಸಗಿದ್ದಾರೆ. ಅವ್ರ ಜೀವನಮಾನನೇ ಬರೀ ಸುಳ್ಳು ಹೇಳ್ತಕ್ಕಂಥದ್ದು. ಯಾರೇ ಹೇಳ್ತಾರೆ, ಅವ್ರು ಯಾರೋ ನಮ್ಮನ್ನೆಲ್ಲ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಆತ RSS ನಲ್ಲಿ ಭಾಗವಹಿಸಿರೋ ಆ ಚಡ್ಡಿ ಫೋಟೋ ಹಿಡ್ಕೊಂಡು ಹೋಗಿರೋದು ಇದೆ. ಮತ್ತೆ ಅಲ್ಲಿ ಹಿಡ್ಕೊಂಡು ಕೇಳಿದಾಗ್ಲೂ ಬಿಜೆಪಿಯವ್ರ ಜೊತೆನೆ ಹೋಗಿದ್ದಾನೆ. ನಮ್ಮ ಅಪ್ಪಚ್ಚು ರಂಜನ್ ಸ್ನೇಹಿತ, ಅವ್ರಿಗೆ ಆಪ್ತ, ಕೈ ಹಾಕೊಂಡವ್ರ ಹೆಗಲ ಮೇಲೆ, ಅವನು ಕಾಂಗ್ರೆಸ್ನವ್ರು ಅಂತಾರೆ. ಅಂದ್ರೆ ತಪ್ಪು ಅವ್ರು ಮಾಡಿ ಕಾಂಗ್ರೆಸ್ನವ್ರ ಮೇಲೆ ಹೊರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವ್ರಿಗೆ ಇಂಥ ಒಂದು ಕೃತ್ಯ ಮಾಡ್ತಕ್ಕಂಥವ್ರಿಗೆ ನಾವು ಖಂಡಿಸ್ಬೇಕಾಗ್ತದೆ. ಮತ್ತೆ ಅದ್ರ ಜೊತೆಗೆ ಇವತ್ತು ಶಾಂತಿಯುತವಾಗಿ ಇಡೀ ರಾಜ್ಯ ಮತ್ತೆ ರಾಷ್ಟ್ರ ನಡೀತಾ ಇದೆ. ಇವರು ಚುನಾವಣೆ ಹತ್ರ ಬಂದ್ರೆ ಯಾವ್ದಾರು ಒಂದು ಹೊಂಚ್ಕೊಂತಾರೆ. ಈ ಮೊಟ್ಟೆ ರಾಜಕೀಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ಇವತ್ತು ನಾನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ನಾವೇನು ಬೆಳೆ ತೊಟ್ಕೊಂಡಿಲ್ಲ. ಇವತ್ತು ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ದಿಗಿಲು ಬಿದ್ದಿದೆ. ಇವತ್ತೇನು 75ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಸೇರಿದಂತ ಜನೋತ್ಸವವನ್ನು ನೋಡಿ ಅವರು ಅಮಿತ್ ಶಾ ಓಡ್ ಬಂದ್ರು ಡೆಲ್ಲಿಯಿಂದ. ಮತ್ತೆ ಮೊನ್ನೆ ಸ್ವಾತಂತ್ರ್ಯೋತ್ಸವದ ಒಂದು ಕಾಲ್ನಡೆಗೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿದ್ರು.